ನಮಸ್ಕಾರ, ನಾನು ದೀಕ್ಷಾ ಬಂಗೇರ. ಡಿಜಿಟಲ್ ಪ್ಲಾನೆಟ್ ಪ್ರೆಸೆಂಟ್ಸ್ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಪವರ್ಡ್ ಬೈ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್ ಮಂಗಳೂರು. ಇದೀಗ ಸುದ್ದಿಯ ವಿವರ. ಮುಂಬಯಿಯ ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ರಾಷ್ಟ್ರೀಯ ತನಿಖಾ ಏಜೆನ್ಸಿಯವರು ಐಸಿಸ್ ಉಗ್ರಗಾಮಿಗಳ ತಂಡಕ್ಕೆ ಸೇರಿದ ಇಬ್ಬರನ್ನು ಬಂಧಿಸಿದ್ದಾರೆ. ಒಬ್ಬ ಅಯಾಜ್ ಅಲಿಯಾಸ್ ಡಯಾಪರ್ ವಾಲಾ ಹಾಗೂ ಇನ್ನೊಬ್ಬ ತಲಾ ಖಾನ್ ಬಂಧಿತರು. ಇಂಡೋನೇಷ್ಯಾದ ಜಕಾರ್ತಾದಲ್ಲಿ ಅಡಗಿದ್ದ ಇವರಿಬ್ಬರು ಮಧ್ಯರಾತ್ರಿ ಬಂಧಿಳಿದ ವಿಮಾನದಿಂದ ಭಾರತದೊಳಕ್ಕೆ ನುಸುಳಲು ಯೋಜಿಸಿದ್ದರು ಎನ್ನಲಾಗಿದೆ. ಟರ್ಮಿನಲ್ 2ರಲ್ಲಿ ಬಂದು ಇಳಿದ ಅವರನ್ನು ಸಂಶಯಿತ ಉಗ್ರರು ಎಂದು ಭಾರತದ ಎನ್ಐಎ ತಂಡದವರು ವಶಕ್ಕೆ ಪಡೆದರು. 2023ರಲ್ಲಿ ಮಹಾರಾಷ್ಟ್ರದ ಪೂನಾದಲ್ಲಿ ನಡೆದ ಸ್ಫೋಟದ ಸಂಬಂಧ ಈ ಇಬ್ಬರು ಬೇಕಾದವರಾಗಿದ್ದಾರೆ ಎಂದು ಎನ್ಐಎ ತಿಳಿಸಿದೆ. ಪರಾರಿಯಾಗಿದ್ದ ಅವರು 2 ವರ್ಷಗಳಿಂದ ಭಾರತದಾಚೆ ಇದ್ದರು. ಇಬ್ಬರ ತಲೆಗೆ ತಲಾ 3 ಲಕ್ಷ ರೂಪಾಯಿ ಇನಾಮು ಘೋಷಿಸಲಾಗಿತ್ತು ಎಂದು ತಿಳಿದುಬಂದಿದೆ. 2022-23ರಲ್ಲಿ ಇತರ 8 ಮಂದಿಯೊಂದಿಗೆ ಈ ಇಬ್ಬರ ಮೇಲೆ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿತ್ತು ಎಂದು ತಿಳಿದುಬಂದಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮುಂಬೈ. ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಏಪ್ರಿಲ್ 22ರಂದು 26 ಮಂದಿ ಅಮಾಯಕ ಪ್ರವಾಸಿಗರನ್ನು ಧರ್ಮ ಕೇಳಿ ನರಮೇಧವೆಸಗಿದ ಬರ್ಬರ ಕೃತ್ಯಕ್ಕೆ ಪ್ರತಿಯಾಗಿ ಭಾರತ ಪಾಕಿಸ್ತಾನದ ವಿರುದ್ಧ ನಡೆಸಿದ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿರುವ ಹಿನ್ನೆಲೆಯಲ್ಲಿ ಮೇ 20ರಂದು ಅಪರಾಹ್ನ 3 ಗಂಟೆಗೆ ಮಂಗಳೂರು ನಗರದ PVS ವೃತ್ತದಿಂದ ಕರಾವಳಿ ಉತ್ಸವ ಮೈದಾನದವರೆಗೆ ಮೆರವಣಿಗೆ ಮತ್ತು ಸಂಜೆ 5 ಗಂಟೆಗೆ ಕರಾವಳಿ ಉತ್ಸವ ಮೈದಾನದಲ್ಲಿ ಸಭಾ ಕಾರ್ಯಕ್ರಮ ಜರುಗಲಿದೆ ಎಂದು ಸಿಂಧೂರ ವಿಜಯೋತ್ಸವ ಸಮಿತಿಯ ಮಂಗಳೂರಿನ ಸಂಚಾಲಕರಾದ ಕೇಶವ್ ನಂದೋಡಿ ಹೇಳಿದರು. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪೆಹಲ್ಗಾಮ್ನಲ್ಲಿ ನಡೆದ ಘೋರ ಕೃತ್ಯದಲ್ಲಿ ನಮ್ಮ ತಾಯಂದಿರು, ಸಹೋದರಿಯರ ಸಿಂಧೂರ ಅಳಿಸಿದವರಿಗೆ ಆಪರೇಷನ್ ಸಿಂಧೂರದ ಮೂಲಕ ಉತ್ತರಿಸಲು ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ತೀರ್ಮಾನಿಸಿತು. ಇದರಂತೆ ಮೊದಲಿಗೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಭಾರತ ಸರ್ಕಾರ ಪಾಕಿಸ್ತಾನದೊಂದಿಗಿನ ಸಿಂಧೂ ನದಿ ಜಲ ಒಪ್ಪಂದವನ್ನು ರದ್ದುಗೊಳಿಸುವ ಮೂಲಕ ಪಾಕಿಸ್ತಾನಕ್ಕೆ ಭಾರೀ ಹೊಡೆತ ನೀಡಿತು. ಶಿಮ್ಲಾ ಒಪ್ಪಂದ ರದ್ದುಗೊಳಿಸಿದ ಪಾಕಿಸ್ತಾನದ ಕ್ರಮವನ್ನೇ ಬಳಸಿಕೊಂಡು ಭಾರತ ಈ ತೀರ್ಮಾನ ಕೈಗೊಳ್ಳುವ ಮೂಲಕ ಪಾಕಿಸ್ತಾನದ ಆರ್ಥಿಕತೆಗೆ ಮರ್ಮಾಘಾತವನ್ನುಂಟು ಮಾಡಿತ್ತು. ಆನಂತರ ಹಲವು ರಾಜತಾಂತ್ರಿಕ ಕ್ರಮಗಳನ್ನು ಕೈಗೊಂಡು ಪಾಕಿಸ್ತಾನದ ಪ್ರಾಯೋಜಿತ ಭಯೋತ್ಪಾದಕ ಕೃತ್ಯಗಳಿಂದ ಭಾರತಕ್ಕೆ ಆಗುತ್ತಿರುವ ಅನ್ಯಾಯಗಳ ಬಗ್ಗೆ ವಿಶ್ವಕ್ಕೆ ಅರಿವು ಮೂಡಿಸಿತು. ಈ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನವನ್ನು ಏಕಾಂಗಿಯನ್ನಾಗಿಸಿತು. ಭಾರತೀಯ ಸೇನಾ ಪಡೆಗಳಿಗೆ ಮುಂದಿನ ಕಾರ್ಯಾಚರಣೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಪೂರ್ಣಾಧಿಕಾರ ನೀಡಿದರು. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಮಸ್ತ ನಾಗರಿಕರನ್ನ ಸೇರಿಸಿಕೊಂಡು ಈ ಒಂದು ಮೆರವಣಿಗೆಯನ್ನು ಆಯೋಜಿಸಲಾಗಿದೆ. ಈ ಮೆರವಣಿಗೆ PVS ವೃತ್ತದಿಂದ ಹೊರಟು ಲಾಲ್ಬಾಗ್ ಮೂಲಕವಾಗಿ ಕರಾವಳಿ ಮೈದಾನ ಸೇರಲಿದೆ. ಕರಾವಳಿ ಮೈದಾನದಲ್ಲಿ ಸಂಜೆ 5 ಗಂಟೆಗೆ ಸಾರ್ವಜನಿಕ ಸಮಾರಂಭ ಏರ್ಪಡಲಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೋಸ್ಕರ ಮಂಗಳೂರಿನ ಜನತೆ ಹಾಗೂ ಇಡೀ ದಕ್ಷಿಣ ಕನ್ನಡ ಜನತೆ ಈ ಒಂದು ಕಾರ್ಯಕ್ರಮದಲ್ಲಿ ಕೈಗೊಳಿಸಬೇಕು. ನಮಗೆಲ್ಲ ಗೊತ್ತಿದೆ, ಆಪರೇಷನ್ ಸಿಂಧೂರದ ಮೂಲಕ ಕಳೆದ ಏಪ್ರಿಲ್ 22ನೇ ತಾರೀಕು ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದಂತಹ ಘೋರ ನರಮೇಧವನ್ನ ಖಂಡಿಸಿ ಈ ದೇಶದ ಕೇಂದ್ರ ಸರ್ಕಾರ ತೆಗೆದುಕೊಂಡ ದಿಟ್ಟ ನಿರ್ಧಾರ ಹಾಗೂ ನಂತರ ನಮ್ಮ ಮಿಲಿಟರಿಗಳಿಗೆ ಕೊಟ್ಟಂತಹ ಅಧಿಕಾರದ ಮೂಲಕ ಕಾರ್ಯಾಚರಣೆ ಇದೆ ಅಥವಾ ಭಯೋತ್ಪಾದಕ ಕಾರ್ಯಾಚರಣೆಯನ್ನ ಮಟ್ಟ ಹಾಕಲಿಕ್ಕೋಸ್ಕರ ಕಾರ್ಯಾಚರಣೆ ನಡೆಸಲಿಕ್ಕೆ ಶುರುವಾಯಿತು. ಸಿಂಧೂರ ಎಂಬ ಹೆಸರಿನಲ್ಲಿ ಇದಂತ ಆರಂಭವಾದಂತಹ ಈ ಕಾರ್ಯಾಚರಣೆಯಲ್ಲಿ 100ಕ್ಕೂ ಹೆಚ್ಚು ಭಯೋತ್ಪಾದಕರನ್ನ ಹಾಗೂ 8 ಭಯೋತ್ಪಾದಕ ನೆಲೆಗಳನ್ನ ನಾಶಪಡಿಸಿ ನಾವು ವಿಜಯದತ್ತ ಹೊರಟೆವು. ಕೊನೆಯಲ್ಲಿ ನಮಗೆಲ್ಲ ತಿಳಿದಿದೆ, ಪಾಕಿಸ್ತಾನದ ಒಂದು ಕುತಂತ್ರದ ಮೂಲಕ ನಾನು ಸೋಲು ಅನುಭವಿಸುತ್ತಿದೆ ಎಂದು ಹೇಳುವ ಸಂದರ್ಭದಲ್ಲಿ ಕದನ ವಿರಾಮ ಘೋಷಿಸಲಿಕ್ಕೋಸ್ಕರ ಮುಂದಾಯಿತು. ಅಂತೂ ಒಟ್ಟಿನಲ್ಲಿ ಭಾರತ ಕೈಗೊಂಡ ದಿಟ್ಟ ನಿರ್ಧಾರದಿಂದ ಅನೇಕ ಭಯೋತ್ಪಾದಕ ಭಯೋತ್ಪಾದಕರನ್ನ ಮಟ್ಟ ಹಾಕಲಿಕ್ಕೆ ಒಂದು ಸಾಧ್ಯವಾಯಿತು. ಮಂಜುನಾಥ್ ಪ್ರಸಾದ್, V4 ನ್ಯೂಸ್, ಮಂಗಳೂರು. ಕೇರಳ ಸರ್ಕಾರದ ಅಭಿವೃದ್ಧಿ ಯೋಜನೆಯ ಭಾಗವಾಗಿ ಕಾಸರಗೋಡು ಡೆವಲಪ್ಮೆಂಟ್ ಫಂಡ್ನಿಂದ ಲಭಿಸಿದ 2,37 ಲಕ್ಷ ರೂಪಾಯಿ ಖರ್ಚಿನಲ್ಲಿ ನಿರ್ಮಾಣಗೊಂಡ 1350 ಮೀಟರ್ ಕಣ್ವತೀರ್ಥ ಬೀಚ್ ರಸ್ತೆಯನ್ನು ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಆನ್ಲೈನ್ ಮೂಲಕ ಲೋಕಾರ್ಪಣೆಗೊಳಿಸಿದರು.
ರಾಜ್ಯದ 14 ಜಿಲ್ಲೆಗಳಲ್ಲಿ 60 ರಸ್ತೆಗಳನ್ನು ಒಂದೇ ದಿನದಲ್ಲಿ ಮುಖ್ಯಮಂತ್ರಿಯವರು ಲೋಕಾರ್ಪಣೆಗೊಳಿಸಿದ್ದಾರೆ. ಲೋಕೋಪಯೋಗಿ ಹಾಗೂ ಪ್ರವಾಸೋದ್ಯಮ ಇಲಾಖೆಯ ಸಚಿವ ಮೊಹಮ್ಮದ್ ರಿಯಾಜ್ ಅಧ್ಯಕ್ಷತೆ ವಹಿಸಿದರು. ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಉದ್ಘಾಟನಾ ಫಲಕ ಅನಾವರಣಗೊಳಿಸಿದರು. ಈ ಸಂದರ್ಭ ಮಂಜೇಶ್ವರ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಜೀನ್ ಲವಿನಾ ಮೊಂತೆರೋ, ಉಪಾಧ್ಯಕ್ಷ ಮೊಹಮ್ಮದ್ ಸಿದ್ದಿಕ್, ಜನಪ್ರತಿನಿಧಿಗಳಾದ ಯಾದವ ಬಡಾಜೆ, ಸುಪ್ರಿಯಾ ಶೆಣೈ, ವಿನಯ ಭಾಸ್ಕರ್, ಲಕ್ಷ್ಮಣ ಕುಚ್ಚಿಕ್ಕಾಡ್, ಮುಸ್ತಫಾ ಉದ್ಯಾವರ, ಆದರ್ಶ್ ನೇತಾರರಾದ ಸೈಯದ್ ಸೈಫುಲ್ಲಾ ತಂಗಳ್, ಅಶ್ರಫ್ ಕುಂಜತ್ತೂರು ಮೊದಲಾದವರು ಉಪಸ್ಥಿತರಿದ್ದರು. ಈ ಸಂದರ್ಭ ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಹಾಗೂ ಗುತ್ತಿಗೆದಾರ ಯುಕೆ ಮೊಹಮ್ಮದ್ ರನ್ನು ವೇದಿಕೆಯಲ್ಲಿ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಬಿಜು ಕೆ ಸ್ವಾಗತಿಸಿ ಶೋಭಾ ವಂದಿಸಿದರು. എന്റെ മണ്ഡലത്തിന്റെ അതിർത്തിയാണ്. തലപ്പാടിക്ക് സമീപം കണ്ണുതീർത്ത ബീച്ചിലേക്കുള്ള റോഡ് വളരെ ശോചനീയമായിരുന്നു. കാസർഗോഡ് വികസന പാക്കേജിൽ ഉൾപ്പെടുത്തി 2,37,00,000 വളരെ മനോഹരമായ റോഡ് അത് പൂർത്തീകരിച്ചു. മക്കാടം റോഡാണ്. അതിന്റെ ഔപചാരികമായ സമർപ്പണം ഇന്ന് നിർവഹിച്ചിരിക്കുകയാണ്. തീർച്ചയായും മഞ്ചേശ്വരം വികസനത്തിലേക്ക് കുതിക്കുന്നതിന്റെ ഏറ്റവും മികച്ച അടയാളമാണ് ഈ റോഡ്. ഈ റോഡുമായി സഹകരിച്ച എല്ലാവരോടും നന്ദി പറയുന്നു. ರೆಹಮಾನ್ ಉದ್ಯಾವರ ವಿ4 ನ್ಯೂಸ್ ಮಂಜೇಶ್ವರ. ಯುವಕನಿಗೆ 4 ಮಂದಿಯ ತಂಡವೊಂದು ಚೂರಿಯಿಂದ ಇರಿದು ಪರಾರಿಯಾದ ಘಟನೆಯು ಪಾಣೆಮಂಗಳೂರು ಸಮೀಪದ ಅಕ್ಕರಂಗಡಿ ಬಸ್ಸು ನಿಲ್ದಾಣದ ಬಳಿ ಶುಕ್ರವಾರ ರಾತ್ರಿ ಸಂಭವಿಸಿದೆ. ಚೂರಿ ಇರಿತಕ್ಕೊಳಗಾದ ಯುವಕ ಪೈಂಟರ್ ವೃತ್ತಿಯ ಹಮೀದ್ ಯಾನೆ ಅಮ್ಮಿ ಎಂದು ತಿಳಿದು ಬಂದಿದೆ. ಇರಿತದಿಂದ ಹಮೀದ್ ಅವರ ಕೈಗೆ ಗಂಭೀರ ಗಾಯವಾಗಿದ್ದು ಅವರನ್ನು ಸ್ಥಳೀಯರು ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಬಂಟ್ವಾಳ ಪೊಲೀಸರು ದೌಡಾಯಿಸಿದ್ದು ಪರಿಶೀಲನೆ ನಡೆಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಬಂಟ್ವಾಳ. ಬದಿಯಡ್ಕ ಸೀತಾಂಗೋಳಿ ಮಕಾರಿ ಕಂಡಂನಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಬದಿಯಡ್ಕ ಹರ್ಷದ್ ಎಂಬವರ ಮಾಲಕತ್ವದಲ್ಲಿರುವ ಹಾರ್ಡಾ ಎಂಬ ಹಾರ್ಡ್ವೇರ್ ಅಂಗಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಶನಿವಾರ ಬೆಳಿಗ್ಗೆ ಸ್ಥಾಪನೆಯ ಒಳಗಿನಿಂದ ಬೆಂಕಿ ಮತ್ತು ಹೊಗೆ ಮೇಲೇರುತ್ತಿರುವುದು ಕಂಡುಬಂದಿದೆ. ಮಾಹಿತಿ ಪಡೆದ ಕಾಸರಗೋಡು ಹಾಗೂ ಉಪ್ಪಳದಿಂದ ತಲಾ 2 ಅಗ್ನಿಶಾಮಕ ದಳದ ಘಟಕಗಳು ಸ್ಥಳಕ್ಕೆ ತಲುಪಿದ್ದು ಬೆಂಕಿಯನ್ನು ನಂದಿಸುವ ಪ್ರಯತ್ನವನ್ನು ಮುಂದುವರೆಸಿದೆ. ಕುಂಬಳೆ ಪೊಲೀಸ್ ಇನ್ಸ್ಪೆಕ್ಟರ್ ಕೆಪಿ ವಿನೋದ್ ಕುಮಾರ್ ನೇತೃತ್ವದ ಪೊಲೀಸರು ಕೂಡ ಸ್ಥಳದಲ್ಲಿದ್ದಾರೆ. ಅನೇಕ ಸ್ಥಳೀಯರು ಕೂಡ ಸ್ಥಳದಲ್ಲಿ ಜಮಾಯಿಸಿದ್ದು ಲಕ್ಷಾಂತರ ಮೌಲ್ಯದ ಸಾಮಗ್ರಿಗಳು ನಷ್ಟವಾದ ಬಗ್ಗೆ ಪ್ರಾಥಮಿಕ ಮಾಹಿತಿ ಲಭಿಸಿದೆ. ರೆಹಮಾನ್ ಉದ್ಯಾವರ ವಿ4 ನ್ಯೂಸ್ ಮಂಜೇಶ್ವರ. ಮಂಗಳೂರಿನ ಪಾಲ್ದಾನಿಯ ಕೇಂಬ್ರಿಡ್ಜ್ ಶಾಲೆಯ ಸಿಬಿಎಸ್ಇ 10ನೇ ತರಗತಿಯ ಫಲಿತಾಂಶ ಪ್ರಕಟಗೊಂಡಿದ್ದು 100% ಫಲಿತಾಂಶವನ್ನು ಪಡೆದುಕೊಂಡಿದ್ದಾರೆ. ಹಾಜರಾದ ಒಟ್ಟು 109 ವಿದ್ಯಾರ್ಥಿಗಳಲ್ಲಿ 82 ಮಂದಿ ವಿಶಿಷ್ಟ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ವಿ ಸನ್ನಿಧಿ ಕಾಮತ್ 96.2% ಫಲಿತಾಂಶ ಪಡೆದಿದ್ದು ಪ್ರಥಮ ಸ್ಥಾನ, ನೀಲಾಂಜನ ತಾಲಿತ್ತಾಯ 96% ಫಲಿತಾಂಶ ಪಡೆದು ದ್ವಿತೀಯ ಸ್ಥಾನ, ತಾಶ್ವಿ ಶೆಟ್ಟಿ 95.6% ಫಲಿತಾಂಶ ಪಡೆದು ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಅವನಿ ಶೆಟ್ಟಿ, ಮೊಹಮ್ಮದ್ ಜಹೀನ್ ಅವರು ವಿಜ್ಞಾನ ವಿಷಯದಲ್ಲಿ 100ಕ್ಕೆ 100 ಸಾಧನೆ ಮಾಡಿದ್ದು, ಶಿಥಿಲ್ ಸಾಲಿಯಾನ್ ಕನ್ನಡದಲ್ಲಿ 100ಕ್ಕೆ 100 ಅಂಕವನ್ನು ಪಡೆದುಕೊಂಡಿದ್ದಾರೆ.
ಮಾಹಿತಿ ತಂತ್ರಜ್ಞಾನದಲ್ಲಿ ಶೋನ್ ಡಿಯೋನ್ ಸಿಕ್ವೆರಾ ಹಾಗೂ ವಿ ಸನ್ನಿಧಿ ಕಾಮತ್ ಅವರು 100ಕ್ಕೆ 100 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ವಿದ್ಯಾರ್ಥಿಗಳ ಸಾಧನೆಗೆ ಶಾಲಾ ಆಡಳಿತ ಮಂಡಳಿ, ಪ್ರಾಂಶುಪಾಲರು, ಶಿಕ್ಷಕ ವೃಂದದವರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು. ಒಡಿಶಾದ ಗಜಪತಿ ಜಿಲ್ಲೆಯ ಪರಲಕೇಮುಂಡಿ ಊರಿನಲ್ಲಿ ಇಬ್ಬರು ಗೆಳೆಯರಿಗೆ ನೆರವಾಗಲು 8ನೇ ತರಗತಿಯ ಹುಡುಗಿಯೊಬ್ಬಳು ಸಾಕುತಾಯಿಯನ್ನು ಕೊಲೆ ಮಾಡಿರುವ ಆಘಾತಕಾರಿ ಘಟನೆಯಾಗಿದೆ. ಮೊದಲು ಸಾಕುತಾಯಿಗೆ ನಿದ್ದೆ ಮಾತ್ರೆ ನೀಡಿದ್ದಾಳೆ. ಆಮೇಲೆ ಅವರಿಬ್ಬರು ಮಹಿಳೆಯನ್ನು ಉಸಿರುಗಟ್ಟಿಸಿ ಕೊಂದಿದ್ದಾರೆ. ಕೊಲೆಯಾದ ಮಹಿಳೆ 54ರ ರಾಜಲಕ್ಷ್ಮಿ ಕಾರ್. ಸಣ್ಣ ಮಗು ಕಸದ ತೊಟ್ಟಿಯ ಬಳಿ ಬಿದ್ದಿದ್ದಾಗ ಕಾರ್ ಅವರು ಆ ಮಗುವನ್ನು ತಂದು ಸಾಕಿದ್ದರು. ಬಾಲಕಿಯು 13ರ ಪ್ರಾಯದಲ್ಲಿ ಇಬ್ಬರು ತರುಣರ ಸಂಪರ್ಕಕ್ಕೆ ಬಂದಿದ್ದಳು. ಇದನ್ನು ಮುಂದುವರಿಸದಂತೆ ಕಾರ್ ಜೋರು ಮಾಡಿ ಬುದ್ಧಿ ಹೇಳಿದ್ದಳು. ಆಗ ಮಹಿಳೆಯ ಆಸ್ತಿಯನ್ನು ಹೊಡೆಯಲು ಆ ತರುಣರು ಹೇಳಿದಂತೆ ಈ ಹುಡುಗಿ ಕೇಳಿದ್ದಾಳೆ. ಅದು ಕೊಲೆಯ ಹಿನ್ನೆಲೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಮಹಿಳೆಯರ ಸಂಬಂಧಿಕರ ಸಮ್ಮುಖದಲ್ಲಿ ಭುವನೇಶ್ವರದಲ್ಲಿ ಶವ ಸುಡಲಾಗಿದ್ದು, ಆಗ ಹೃದಯಾಘಾತದಿಂದ ಸಾವಾಗಿದೆ ಎಂದು ಹೇಳಲಾಗಿತ್ತು. ಆಗ ಸಾಕು ಮಗಳು ಮೊಬೈಲ್ ಅಲ್ಲೇ ಬಿಟ್ಟಿದ್ದಳು. ಅದನ್ನು ರಾಜಲಕ್ಷ್ಮಿಯ ಸಹೋದರ ಶಿವಪ್ರಸಾದ್ ಮಿಶ್ರಾ ಪರಿಶೀಲಿಸಿದಾಗ ಆಕೆಯು ಕೊಲೆಗೆ ಈ ಇಬ್ಬರೊಂದಿಗೆ ನಡೆಸಿದ ಮಾತುಕತೆಯು ಬಯಲಾಗಿದೆ. ಅಲ್ಲಿಗೆ ದೂರು ದಾಖಲು. 13 ವರ್ಷಗಳ ಹಿಂದೆ ಭುವನೇಶ್ವರದ ರಸ್ತೆ ಬದಿ ಒಂದು ಸಣ್ಣ ಮಗುವನ್ನು ರಾಜಲಕ್ಷ್ಮಿ ಮತ್ತು ಆಕೆಯ ಪತಿ ನೋಡಿ ತಂದು ಸಾಕಿದ್ದರು. ಮರುವರ್ಷ ಗಂಡ ತೀರಿದ್ದರು. ಕಳೆದ 12 ವರ್ಷಗಳಿಂದ ರಾಜಲಕ್ಷ್ಮಿ ಒಂಟಿ ತಾಯಿಯಾಗಿ ಈ ಹೆಣ್ಣು ಮಗುವನ್ನು ಸಾಕಿದ್ದರು ಎಂದು ಗಜಪತಿ ಎಸ್ಪಿ ಜಿತೇಂದ್ರ ಕುಮಾರ್ ಪಂಡಾ ತಿಳಿಸಿದ್ದಾರೆ. ಬಾಲಕಿಯನ್ನು ಹೆಣ್ಣು ಮಕ್ಕಳ ಸುಧಾರಣಾ ನೆಲೆಗೆ ಸೇರಿಸಿ ಇಬ್ಬರು ತರುಣರಾದ ರತ್ ಮತ್ತು ಸಾಹು ಅವರುಗಳನ್ನು ಬಂಧಿಸಲಾಗಿದೆ ಎಂದು ಅವರು ತಿಳಿಸಿದರು. ರತ್ ಬಳಿ ರಾಜಲಕ್ಷ್ಮಿಯ ಆಭರಣಗಳು ಸಿಕ್ಕಿದೆ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಪರಲಕೇಮುಂಡಿ. ಸದ್ಯ ಸೂರ್ಯನಿಂದ ಹೊರಬಿದ್ದಿರುವ ಕಾಂತ ಬಿರುಗಾಳಿಯು ಭೂಮಿಯನ್ನು ಅಪ್ಪಳಿಸುವ ಅಪಾಯ ಸನ್ನಿಹಿತವಾಗಿದ್ದು, ನಾಳೆ ಭೂಮಿಯ ಅಂತಿಮ ದಿನವೂ ಆದೀತು ಎಂದು ವಿಜ್ಞಾನಿಗಳು ಪ್ರಪಂಚಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಬಿಲಿಯಗಟ್ಟಲೆ ಭೂಮಂಡಲದಲ್ಲಿ ಈ ಕಾಂತ ಸುಳಿಗಾಳಿಯು ಹಾನಿಯನ್ನು ಉಂಟು ಮಾಡುತ್ತದೆ ಎಂದು ವಿಜ್ಞಾನಿಗಳು ಹೇಳಿದ್ದಾರೆ. ಮೊನ್ನೆಯ ದಿನ ಈ ಕಾಂತ ಸುಳಿಗಾಳಿಯು ನೇಸರನಿಂದ ಬಿಡುಗಡೆಗೊಂಡಿದೆ. 10 ಲಕ್ಷ ಕಿಲೋಮೀಟರ್ ಉದ್ದದ ಇದು ನಮ್ಮ ಚಂದ್ರನ ಹತ್ತಿರಕ್ಕೆ ಬರುವಾಗಲೇ ಭೂಮಿಯು ನಾನಾ ಕಷ್ಟ ನಷ್ಟಗಳಿಗೆ ಈಡಾಗುತ್ತದೆ. ನಮ್ಮ ಧ್ರುವಕಾಂತ ಇರುವಂತೆ ನೇಸರನು ಧ್ರುವಕಾಂತವನ್ನು ಹೊಂದಿದ್ದು ಅದು 11 ವರ್ಷಕ್ಕೊಮ್ಮೆ ಬದಲಾಗುತ್ತದೆ. ಹಾಗಾಗುವಾಗ ಕಾಂತ ಬಿರುಗಾಳಿ ಬಿಡುಗಡೆಯಾಗುತ್ತದೆ. ಈ ಬಾರಿ ಭಾರೀ ಬಿರುಗಾಳಿಯ ಸೂರ್ಯಜ್ವಾಲೆಯಿಂದ ಎದ್ದುದಾಗಿ ಹೇಳಲಾಗಿದೆ. ಸೂರ್ಯನ ಬಡಗಣ ಗೋಲಾರ್ಧದಲ್ಲಿ ಎದ್ದ ಇದನ್ನು ನಾಸಾ ಫೋಟೋವಾಗಿ ಸೆರೆ ಹಿಡಿದಿದೆ. ಅದು ಬಹುದೊಡ್ಡ ಹಕ್ಕಿಯ ಗರಿಯಂತೆ ಕಾಣುತ್ತಿದೆಯಂತೆ. ಅರೋರಾ ಚೇಸರ್ಸ್ ತಂಡದ ಮುಖ್ಯ ವಿಜ್ಞಾನಿ ಜೂರ್ ಅದನ್ಕೋವ್ ಅವರು ಇದು ಭೂಮಿಗೆ ತುಸುವಾದರೂ ಹಾನಿ ಮಾಡಿಯೇ ಮಾಡುತ್ತದೆ. ಭೂಮಿಗೆ ಬಾರಿಸುವ ಅಪಾಯವಿದೆ. ಹಾಗೇನಾದರೂ ಆದರೆ ಭಾರೀ ಕಷ್ಟನಷ್ಟ ಉಂಟಾಗುತ್ತದೆ. ರೇಡಿಯೋ ಸಿಗ್ನಲ್ಗಳು ಹಾಳಾಗುತ್ತದೆ. 300 ಕಿಲೋಮೀಟರ್ ವೇಗದ ಇದು ನಾಳೆ ಭೂಮಿಯನ್ನು ಮುಟ್ಟಬಹುದು. 1989ರಲ್ಲಿ ಇದು ಕೆನಡಾದ ಕ್ಯೂಬೆಕ್ ಪ್ರದೇಶಕ್ಕೆ ಬಡಿದಾಗ 12 ಗಂಟೆಗಳ ಕಾಲ ಅಲ್ಲಿ ರೇಡಿಯೋ ತರಂಗಗಳು, ವಿದ್ಯುತ್ ಇಲ್ಲವಾಗಿತ್ತು ಎಂದು ಅವರು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್, ವಾಷಿಂಗ್ಟನ್. ಮಂಗಳೂರಿನ ಪಡೀಲ್ನಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿ ಸಂಕೀರ್ಣ ಪ್ರಜಾಸೌಧವು ಜಗಮಗಿಸುತ್ತಿದೆ. ನೂತನ ಜಿಲ್ಲಾಧಿಕಾರಿ ಕಚೇರಿಗೆ ಲೆಕ್ಸಾ ಲೈಟಿಂಗ್ನವರು ಲೈಟಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಿದ್ದು ಎಲ್ಲರ ಕಣ್ಮನ ಸೆಳೆಯುತ್ತಿದೆ. ಮಂಗಳೂರಿನ ಮೂಡುಬಿದ್ರೆಯ ಅಶ್ವತ್ಥಪುರ ಎಂಬ ಗ್ರಾಮದಲ್ಲಿರುವ ಲೆಕ್ಸಾ ಲೈಟಿಂಗ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ದೇಶದಾದ್ಯಂತ ಬೆಳಕಿನ ಚಿತ್ತಾರದ ಮೂಲಕ ಪ್ರಸಿದ್ಧಿಯನ್ನು ಪಡೆಯುತ್ತಿದೆ. ಈಗಾಗಲೇ ಬೆಂಗಳೂರು, ಬೆಳಗಾವಿ ವಿಧಾನಸೌಧ, ಅಯೋಧ್ಯ ಧಾಮ್ ಸೇರಿದಂತೆ ದೇಶದ ವಿವಿಧ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ವರ್ಣರಂಜಿತ ಲೈಟಿಂಗ್ಸ್ಗಳನ್ನು ಅಳವಡಿಸಿ ವಿಶೇಷ ಮೆರುಗನ್ನು ಹೆಚ್ಚಿಸಿದ್ದಾರೆ. ಇದೀಗ ಮಂಗಳೂರಿನ ಪಡೀಲ್ನಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಪ್ರಜಾಸೌಧ ಕೂಡ ವರ್ಣರಂಜಿತ ದೀಪಾಲಂಕಾರಗಳ ಮೂಲಕ ಗಮನ ಸೆಳೆಯುತ್ತಿದೆ. ಉತ್ಕೃಷ್ಟ ದರ್ಜೆಯ ಲೈಟಿಂಗ್ ಸೊಲ್ಯೂಷನ್ಸ್ ಹಾಗೂ ಎಕ್ಸಿಕ್ಯೂಷನ್ಗಳನ್ನು ಮಾಡುತ್ತಿರುವ ಲೆಕ್ಸಾ ಸಂಸ್ಥೆ ಮಂಗಳೂರಿನ ಹೆಗ್ಗುರುತು ಡಿಸಿ ಕಚೇರಿಗೂ ಲೈಟಿಂಗ್ಸ್ ವ್ಯವಸ್ಥೆಯನ್ನು ಅಳವಡಿಸಿ ಮೆರುಗನ್ನು ಹೆಚ್ಚಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್, ಮಂಗಳೂರು.
ಬಿಜೆಪಿ ಜಯನಗರ ಬೂತ್ ಸಮಿತಿ ಮತ್ತು ಬಿಜೆಪಿ ಸುಳ್ಯನಗರ ಮಹಾಶಕ್ತಿ ಕೇಂದ್ರ ಸಹಯೋಗದೊಂದಿಗೆ ಕಾರ್ಣಿಕ ಶ್ರೀ ಕ್ಷೇತ್ರ ಕೋರಂಬಡ್ಕದಲ್ಲಿ ಸಂಕಲ್ಪ ಮಾಡಿಕೊಂಡಂತೆ ವಿಶೇಷ ಹರಕೆಯ ಶ್ರೀ ಕೊರಗಜ್ಜ ದೈವದ ನೇಮೋತ್ಸವದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭಾಗಿಯಾದರು. 3ನೇ ಬಾರಿಗೆ ನರೇಂದ್ರ ಮೋದಿಯವರು ಆಯ್ಕೆಯಾಗಿ ಪ್ರಧಾನಿಯಾಗಿ ಸರಕಾರ ನಡೆಸಬೇಕು ಎಂದು ಬಿಜೆಪಿ ಜಯನಗರ ಬೂತ್ ಸಮಿತಿಯವರು ಸಾನ್ನಿಧ್ಯದಲ್ಲಿ ಸಂಕಲ್ಪ ಮಾಡಿಕೊಂಡಿದ್ರು. ಅದರಂತೆ ಶನಿವಾರ ಕ್ಷೇತ್ರದಲ್ಲಿ ನಡೆದ ಶ್ರೀ ಕೊರಗಜ್ಜ ನೇಮೋತ್ಸವದಲ್ಲಿ ಬಿವೈ ವಿಜಯೇಂದ್ರ ಭಾಗವಹಿಸಿ ದೈವದ ಪ್ರಸಾದ ಸ್ವೀಕರಿಸಿ ಅಭಯ ನುಡಿ ಪಡೆದರು. ಶ್ರೀ ದೈವದ ಕರಿಗಂಧ ಪ್ರಸಾದವನ್ನು ಸಂಸದ ಬ್ರಿಜೇಶ್ ಚೌಟಾ ಅವರ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಲುಪಿಸಲಾಗುವುದು ಎಂದು ಬೂತ್ ಸಮಿತಿಯವರು ತಿಳಿಸಿದರು. ಈ ಸಂದರ್ಭ ಮಾಜಿ ಸಚಿವ ಎಸ್ ಅಂಗಾರ, ಸಂಸದ ಬ್ರಿಜೇಶ್ ಚೌಟಾ, ಶಾಸಕಿ ಭಾಗೀರಥಿ ಮುರುಳ್ಯ, ಎಂಎಲ್ಸಿ ಕಿಶೋರ್ ಬೊಟ್ಯಾಡಿ, ದೇವಸ್ಥಾನದ ಸಮಿತಿಯವರು, ಭಕ್ತವೃಂದ ಉಪಸ್ಥಿತರಿದ್ದರು. ಜಯನಗರ ಬೂತಿನ ನಮ್ಮ ಕಾರ್ಯಕರ್ತರು ಒಂದು ಹರಕೆಯನ್ನು ಹೊತ್ಕೊಂಡಿದ್ರು. ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭೂತಪೂರ್ವ ಗೆಲುವು. ಆ ನಿಟ್ಟಿನಲ್ಲಿ ನಮ್ಮ ಹಿಂದಿನ ಶಾಸಕರು, ಮಾಜಿ ಸಚಿವರಾಗಿರ್ತಕ್ಕಂಥ ಅಂಗಾರ ಅವರು, ಅದೇ ರೀತಿ ನಮ್ಮ ಶಾಸಕರಾಗಿರ್ತಕ್ಕಂಥ ಭಾಗೀರಥಿ ಮೇಡಮ್ ಅವರು, ತಮ್ಮೆಲ್ಲ ಜಯನಗರ ಬೂತ್ನೆಲ್ಲ ಕಾರ್ಯಕರ್ತರ ಅಪೇಕ್ಷೆ ಪಟ್ಟಂತೆ ನಾನು ಕೂಡ ಇವತ್ತು ಈ ಶ್ರೀ ಕ್ಷೇತ್ರಕ್ಕೆ ಬಂದು ಕೊರಗಜ್ಜನಲ್ಲಿ ನಾನು ಪ್ರಾರ್ಥನೆ ಮಾಡಿದ್ದೆ. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಸುಳ್ಯ. ಭಾರತೀಯ ಜನತಾ ಪಾರ್ಟಿಯ ಸುಳ್ಯ ವಿಧಾನಸಭಾ ಕ್ಷೇತ್ರದ ಚುನಾಯಿತ ಸಹಕಾರಿಗಳ ಸಮಾವೇಶವು ಸುಳ್ಯದ ಸಿಎ ಬ್ಯಾಂಕ್ನಲ್ಲಿ ನಡೆಯಿತು. ಬಿಜೆಪಿ ಶಾಸಕಿ ಭಾಗೀರಥಿ ಮುರುಳ್ಯ ಸಮಾವೇಶವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಮುಂದಿನ ದಿನಗಳಲ್ಲಿ ಸಂಘಟಿತವಾಗಿ ಪಕ್ಷ ಮತ್ತು ಸಂಘಟನೆ ಜೊತೆಯಾಗಿ ಕೆಲಸ ಮಾಡಲು ಮಾರ್ಗದರ್ಶನ ನೀಡಲು ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ನಾವೆಲ್ಲ ಪಕ್ಷದ ಜವಾಬ್ದಾರಿ ಕೂಡ ಇದ್ದುಕೊಂಡು ಸಹಕಾರ ರಂಗದಲ್ಲಿ ಕೂಡ ಮನೆ ಗೆದ್ದುಕೊಂಡು ಇವತ್ತು ನಮ್ಮ ಸಮಾಜಮುಖಿ ಕೆಲಸದಲ್ಲಿ ನಾವೆಲ್ಲ ತೊಡಗಿಸಿಕೊಳ್ಬೇಕು. ಅದೇ ರೀತಿ ನಮ್ಮ ಕ್ಷೇತ್ರದಲ್ಲಿ ನಾವೆಲ್ಲ ಒಟ್ಟಿಗೆ ಕೂತು ಒಂದು ಯೋಚನೆ ಮಾಡಿಕೊಂಡು ಇವತ್ತು ನಮ್ಮ ಪ್ರಧಾನರು ಕೂಡ ಇದ್ದಾರೆ, ವಿಧಾನ ಪರಿಷತ್ನ ಸದಸ್ಯರು. ನಾವು ಕೆಲವೊಮ್ಮೆ ಮಾತಾಡಿ ರಾಜ್ಯದವರಿಗೆ ಕೂಡ ಇಂಧನ ಸಚಿವರಿಗೆ ಮನವರಿಕೆ ಮಾಡಿ ಒಂದು ಒಳ್ಳೆಯ ಹೋರಾಟ ಮುಂದಿನ ದಿನಕ್ಕೆ ಆಗದಿದ್ರೆ ಒಂದು ಹೋರಾಟವನ್ನಾದರೂ ಮಾಡಿ ನಮ್ಮ ವಿದ್ಯುತ್ತಿನ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ನಾವೆಲ್ಲ ಸಹಕಾರವನ್ನು ಕೊಟ್ಟು ಒಟ್ಟಿಗೆ ಕೆಲಸ ಮಾಡುವಂತ ಹೇಳ್ತಾ ಮುಂದಿನ ದಿನದಲ್ಲಿ ವೇದಿಕೆಯಲ್ಲಿ ಮಂಡಲ ಸಮಿತಿ ಅಧ್ಯಕ್ಷ ವೆಂಕಟ್ ಒಳಲಂಬೆ, ವಿಧಾನ ಪರಿಷತ್ ಸದಸ್ಯ ಪ್ರತಾಪ್ ಸಿಂಹನಾಯಕ್, ಕ್ಯಾಂಪ್ಕೋ ಮಾಜಿ ಅಧ್ಯಕ್ಷ ಸತೀಶ್ ಚಂದ್ರ, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿನಯಕುಮಾರ್ ಮುಳುಗಾಡು, ಮಾಜಿ ಮಂಡಲ ಸಮಿತಿ ಅಧ್ಯಕ್ಷ ಹರೀಶ್ ಕಂಚಿಪಿಲಿ, ಸಿಎ ಬ್ಯಾಂಕ್ ಅಧ್ಯಕ್ಷ ವಿಕ್ರಮ್ ಎವಿ ಉಪಸ್ಥಿತರಿದ್ದರು. ಪ್ರದೀಪ್ ರೈ ಮನವಳಿಕೆ ಸ್ವಾಗತಿಸಿದ್ರು. ವಿನಯಕುಮಾರ್ ಕಂದಡ್ಕ ಕಾರ್ಯಕ್ರಮ ನಿರೂಪಿಸಿದ್ರು. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಸುಳ್ಯ. ಬನ್ನಡ್ಕದಲ್ಲಿರುವ ವಿಶ್ವವಿದ್ಯಾಲಯ ಕಾಲೇಜು ಬಡ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣವನ್ನು ನೀಡುವ ಮೂಲಕ ಕಳೆದ 3 ವರ್ಷಗಳಿಂದ 100% ಫಲಿತಾಂಶವನ್ನು ದಾಖಲಿಸುತ್ತಾ ಬರುತ್ತಿದೆ. ಈ ಕಾಲೇಜನ್ನು ಮುಚ್ಚುತ್ತಾರೆಂಬ ವದಂತಿಗಳಿಗೆ ಕಿವಿಕೊಡಬೇಡಿ. ಯಾವುದೇ ಕಾರಣಕ್ಕೂ ಈ ಕಾಲೇಜನ್ನು ಮುಚ್ಚಲ್ಲ, ಬದಲಾಗಿ ವಿಶ್ವವಿದ್ಯಾಲಯ ಕಾಲೇಜನ್ನು ಸರಕಾರಿ ಕಾಲೇಜಾಗಿ ಪರಿವರ್ತಿಸಲು ಪ್ರಯತ್ನಿಸಲಾಗುವುದು ಎಂದು ಶಾಸಕ ಉಮನಾಥ್ ಎಕೋಟ್ಯಾನ್ ಹೇಳಿದರು. ಅವರು ವಿಶ್ವವಿದ್ಯಾನಿಲಯ ಕಾಲೇಜು ಬನ್ನಡ್ಕ ಇದರ 2024-25ನೇ ಸಾಲಿನ ಕಾಲೇಜಿನ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದರು. ವಿದ್ಯಾರ್ಥಿಗಳಲ್ಲಿ ಗುರಿ ಇರಬೇಕು, ಅದನ್ನು ಸಾಧಿಸುವ ಛಲವಿರಬೇಕು ಮತ್ತು ಬದುಕುವ ವಿದ್ಯೆಯನ್ನು ಕಲಿಯಬೇಕು ಎಂದ ಅವರು, ಗಮನವಿಟ್ಟು ಓದಿ, ಹಿರಿಯರಿಗೆ ಗೌರವ ನೀಡಿ, ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಬಾಳಿ ಎಂದರು. ಸಂಯೋಜಕ ಪ್ರೊಫೆಸರ್ ಕುಮಾರ ಸುಬ್ರಹ್ಮಣ್ಯ ಭಟ್ ಎ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಈ ಸಂದರ್ಭ ಮಂಗಳೂರು ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ವಿಭಾಗದ ವಿಶ್ರಾಂತ ಪ್ರಾಧ್ಯಾಪಕ ಪ್ರೊಫೆಸರ್ ದಯಾನಂದ ನಾಯ್ಕ್, ಎಂಸಿಎಸ್ ಬ್ಯಾಂಕಿನ ಅಧ್ಯಕ್ಷ ಎಂ ಬಾಹುಬಲಿ ಪ್ರಸಾದ್, ಪಡುಮಾರ್ನಾಡು ಗ್ರಾಮ ಪಂಚಾಯತ್ನ ಅಧ್ಯಕ್ಷ ವಾಸುದೇವ ಉಪಾಧ್ಯಾಯ, ಸದಸ್ಯೆ ಟೆಸ್ಲಿನಾ ಲೆರಿನಾ ರೋಡ್ರಿಗಸ್, ಪಡುಮಾರ್ನಾಡು ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ದಯಾನಂದ ಪೈ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷೆ ಎಎಸ್ ಕಾವೇರಮ್ಮ ಉಪಸ್ಥಿತರಿದ್ದರು. ವಿದ್ಯಾರ್ಥಿ ಕ್ಷೇಮ ಪಾಲನಾ ಅಧಿಕಾರಿ ಡಾ ಅಜಿತ್ ಕುಮಾರ್ ಡಿಸೋಜಾ ಕಾಲೇಜಿನ ವಾರ್ಷಿಕ ಚಟುವಟಿಕೆಗಳ ವರದಿ ಮಂಡಿಸಿದರು. ಸಾಧಕ ವಿದ್ಯಾರ್ಥಿಗಳಾದ ನಿರೀಕ್ಷಾ,
ಪ್ರಜ್ಞಾ, ಶ್ರಾವ್ಯ ಹಾಗೂ ನೆಟ್ಬಾಲ್ ಮತ್ತು ಸಾಫ್ಟ್ಬಾಲ್ ಕ್ರೀಡೆಯಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಪ್ರತಿನಿಧಿಸಿರುವ ರಕ್ಷಿತಾ ಅವರನ್ನು ಗೌರವಿಸಲಾಯಿತು. ರಕ್ಷಿತಾ ಬಿಡಿಸಿರುವ ತನ್ನದೇ ಕಲಾಕೃತಿಗೆ ಶಾಸಕ ಉಮಾನಾಥ್ ಕೋಟ್ಯಾನ್ ಅವರು ಬಣ್ಣ ಹಚ್ಚಿದ್ರು. ಉಪನ್ಯಾಸಕಿ ಆಶಾ ಡಿಸೋಜಾ ಕಾರ್ಯಕ್ರಮ ನಿರೂಪಿಸಿದ್ರು. ಪ್ರೇಮಶ್ರೀ ವಿ4 ನ್ಯೂಸ್ ಮೂಡುಬಿದ್ರೆ. ಮಂಗಳೂರಿನ ಹಂಪನಕಟ್ಟೆಯ ಮಿಲಾಗ್ರಿಸ್ ಕಾಲೇಜಿನ ವತಿಯಿಂದ ಜೀವನ ಕೌಶಲ್ಯಗಳ ಮೌಲ್ಯಮಾಪನ ಮತ್ತು ಪ್ರಾಮಾಣೀಕರಣ ಹೆಚ್ಚುವರಿ ಕೋರ್ಸ್ಗಳ ಸಮಾರೋಪ ಮತ್ತು ಗುರುವಂದನಾ ಕಾರ್ಯಕ್ರಮವು ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದ ಮಿಲಾಗ್ರಿಸ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ರೆವರೆಂಡ್ ಫಾದರ್ ಬೋನಾವೆಂಚರ್ ನಜರತ್ ಅವರು, ವಿದ್ಯಾರ್ಥಿಗಳ ಜೀವನದಲ್ಲಿ ಶಿಕ್ಷಣ ಎನ್ನುವುದು ಮಹತ್ತರವಾದ ಘಟ್ಟವಾಗಿದೆ. ಹಾಗಾಗಿ ಶಿಕ್ಷಣ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ಹೇಳಿದರು. These are the ones and they are the shining stars of the college, of the institutions of our life. That's why whenever there are classes, academic courses or any other courses, it is not only the teacher, lecturer who is coming there and lecturing and goes, but these are the ones who are giving voluntary service and also they support the institutions and support the students. ಸೇಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನ ಸಹಾಯಕ ನಿರ್ದೇಶಕರಾದ ಫಾದರ್ ಕೆನ್ನೆತ್ ಕ್ರಾಸ್ತಾ ಅವರು ಮಾತನಾಡಿ, ಸಾಧನೆಯನ್ನು ಪಡೆಯಲು ಇದೊಂದು ಉತ್ತಮ ವೇದಿಕೆಯಾಗಿದೆ. ವಿದ್ಯಾರ್ಥಿಗಳ ಪ್ರತಿಭಾನ್ವಿತ ಪೂರಕವಾದ ವಾತಾವರಣ ಸೃಷ್ಟಿಯಾಗಿದೆ. ಕೌಶಲ್ಯಗಳು ಜೀವನವನ್ನು ಆನಂದಗೊಳಿಸುತ್ತದೆ ಮತ್ತು ಆರ್ಥಿಕವಾಗಿ ನೆರವಾಗುತ್ತದೆ. ಕೆಲವೊಮ್ಮೆ ಸಣ್ಣ ಪುಟ್ಟ ಕೆಲಸಗಳಿಗೆ ನಾವು ಕಲಿತ ಕೌಶಲ್ಯ ತರಬೇತಿ ನೆರವಾಗುತ್ತದೆ ಎಂದು ಹೇಳಿದರು. Maybe small different ways, but definitely helps us make ourselves better. There may be graduate degrees in the world today. Some of us are engineers, some of us are doctors, some CAs, some accounting professionals, some in the hospitality industry. Various degrees you get. But these life skills are, as it says, add-on to, it adds value to what you already learned. ಇದೇ ವೇಳೆ ಹೊಸಬೆಟ್ಟು ಸಂತ ಸೆಬಾಸ್ಟಿಯನ್ ಹಿರಿಯ ಪ್ರಾಥಮಿಕ ಶಾಲೆಯ ನಿವೃತ್ತ ಶಿಕ್ಷಕಿ ಹಿಲ್ಡಾ ರೋಡ್ರಿಗಸ್ ಅವರಿಗೆ ಗುರುವಂದನಾ ಕಾರ್ಯಕ್ರಮ ನಡೆದವು. ಗುರುವಂದನಾ ಸ್ವೀಕರಿಸಿ ಅವರು ಶುಭ ಹಾರೈಸಿದರು. ಯಾವುದೇ ಇಲಾಖೆಯಲ್ಲಿ ಸೇವೆ ಸಲ್ಲಿಸುವವರಿಗೆ ವಯೋನಿವೃತ್ತಿ ನಿಶ್ಚಿತ. ಅದರಂತೆ ಸರ್ಕಾರದ ಆದೇಶದಂತೆ ದಿನಾಂಕ 31/12/2015ರಲ್ಲಿ ನಾನು ನನ್ನ ಶಿಕ್ಷಕ ವೃತ್ತಿಯಿಂದ ನಿವೃತ್ತರಾದೆ. ವಯೋನಿವೃತ್ತಿ ಅನಿವಾರ್ಯ, 2 ಮಾತಿಲ್ಲ. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಮೈಕಲ್ ಎಲ್ ಸಂತುಮಾಯರ್ ಪ್ರಾಸ್ತಾವಿಕ ಹಾಗೂ ಸ್ವಾಗತಿಸಿದರು. ಈ ವೇಳೆ 4 ವಿನ್ಸ್ನ ಮಾಲಕರಾದ ಎಲಿಯಾಸ್ ಫೆರ್ನಾಂಡಿಸ್, ಯೋಗ ಗುರು ಗೋಪಾಲಕೃಷ್ಣ ದೇಲಂಪಾಡಿ, ಸಿಎ ಡೈಲನ್ ರೆಬೆಲ್ಲೋ, ಸೋಫಿಯಾ ಮೊಲ್ಲಿವಾಸ್, ರಾಜೀವ್ ಕೆ ಶೆನೈ, ಫ್ಲಾನಿ ಡಿಸೋಜಾ, ಪ್ರೇಕ್ಷಾ ತೇಜ್, ಹರಿಣಾ ರಾವ್, ಆಕಾಶ್ ರಾವ್, ಪ್ರವೀಣ್ ಪಿಂಟೋ, ಜ್ಯೋತಿಕಾ ಶೆಟ್ಟಿ, ರೇಖಾ ಗೋಪಾಲ್, ಕಾರ್ತಿಕ್, ವಿಶ್ವಾಸ್, ರೋಬೆನ್ ಮಚಾದೋ, ಜೋಹನ್ ಪಿಂಟೋ, ಗಗನ್, ಗ್ಲಾಡಿಸ್ ಮೋರಾಸ್, ಮಂಜುಷಾ, ಡೆನ್ಸಿಲ್ ಡಿಕೋಸ್ತಾ, ಸುಷ್ಮಿತಾ ಕುಮಾರಿಯು, ರೋಹಿತಾ ಮೆಲಿತಾ, ಚೇತನಾ ಕುಮಾರಿ, ಟ್ರೆಸ್ಸಿ ಪಿಂಟೋ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ವಿವಿಧ ವಿಭಾಗಗಳಲ್ಲಿ ತರಬೇತಿ ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. ನಾವು ಜಾತಿ ಧರ್ಮ ನೋಡೋದಿಲ್ಲ. ಸಮಾಜದಲ್ಲಿರುವ ಬಡವರಿಗೆ ಶಕ್ತಿ ತುಂಬುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಮಾಡುತ್ತೇವೆ. ಆದರೂ ಹಿಂದುತ್ವದ ಪ್ರತಿಪಾದಕರು ನನ್ನನ್ನು ಟೀಕಿಸುತ್ತಾರೆ. ಕೆಲವೊಮ್ಮೆ ಮುಸಲ್ಮಾನರ ಹೆಸರನ್ನೇ ಇಡುತ್ತಾರೆ. ಅದಕ್ಕೆಲ್ಲ ನಾನು ಎದೆಗುಂದೋದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಹೇಳಿದರು.
ಉಳ್ಳಾಲ ದರ್ಗದ 22ನೇ ಪಂಚವಾರ್ಷಿಕ ಉರುಸ್ ಪ್ರಯುಕ್ತ 23ನೇ ದಿನವಾದ ಶುಕ್ರವಾರ ನಡೆದ ಸಾಮಾಜಿಕ ಭಾವೈಕ್ಯತಾ ಸಮಾವೇಶದಲ್ಲಿ ಉಳ್ಳಾಲ ಗ್ರ್ಯಾಂಡ್ ಮಸ್ಜಿದ್ಗೆ ನೀಲನಕ್ಷೆ ಅನಾವರಣಗೊಳಿಸಿ ಮಾತನಾಡಿದರು. ಧರ್ಮ ಜಾತ್ಯಾಧಾರದಲ್ಲಿ ಸಾಮಾಜಿಕ ನ್ಯಾಯ ಒದಗಿಸಲು ಅಸಾಧ್ಯ. ಪ್ರತಿಯೊಬ್ಬರೂ ಜಾತ್ಯತೀತ ನೆಲೆಯಲ್ಲಿ ಜೀವಿಸುವ ಪ್ರಯತ್ನ ಮಾಡಿದಾಗ ಮಾತ್ರ ಸಮಾಜ ದೇಶದಲ್ಲಿ ಶಾಂತಿ ಸಮಾಧಾನದಿಂದ ಇರಲು ಸಾಧ್ಯ. ನಾವು ಮೊದಲು ಭಾರತೀಯರು, ನಂತರ ಆಯಾ ಧರ್ಮೀಯರು ಪರಸ್ಪರ ಒಂದೇ ತಾಯಿಯ ಮಕ್ಕಳಂತೆ ಬದುಕುವ ವಾತಾವರಣ ನಿರ್ಮಿಸುವಲ್ಲಿ ನಮ್ಮ ಸರ್ಕಾರ ಮುಂಚೂಣಿಯಲ್ಲಿದೆ ಎಂದರು. ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣಬೇಕು. ನಾವೆಲ್ಲರೂ ಕೂಡ ಮೂಲತಃ ಮನುಷ್ಯರು, ಆಮೇಲೆ ಭಾರತೀಯರು, ಆಮೇಲೆ ನಮ್ಮ ಧರ್ಮಗಳಿಗೆ ಸೇರಿದಂಥವರು ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು, ಸಿಖ್ರು, ಬೌದ್ಧರು, ಜೈನರು, ಹೀಗೆ ಅನೇಕ ಧರ್ಮದ ಜನರು ಕೂಡ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರಿಂದ ನಾವೆಲ್ಲರೂ ಕೂಡ ಭಾರತೀಯರಾಗಿ ಇರಬೇಕಾದ್ರೆ ನಾವು ಪರಸ್ಪರ ಒಂದು ತಾಯಿಯ ಮಕ್ಕಳಂತೆ, ಅಣ್ಣ ತಮ್ಮಂದಿರಂತೆ ಬದುಕ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಅಂತ ವಾತಾವರಣವನ್ನು ನಿರ್ಮಾಣ ಮಾಡೋದ್ರಲ್ಲಿ ನಮ್ಮ ಸರ್ಕಾರ ಮುಂಚೂಣಿನಲ್ಲಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಯಾವಾಗಲೂ ಕೂಡ ಮನುಷ್ಯರನ್ನ ವಿಂಗಡಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಲ್ಲ. ಉಳ್ಳಾಲ ಕಾಜಿ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನುಲ್ ಉಲಾಮಾ ಎಪಿ ಅಬೂಬಕರ್ ಮುಸ್ಲಿಯರ್ ದುವಾ ನೆರವೇರಿಸಿದರು. ಸ್ಪೀಕರ್ ಯುಟಿ ಖಾದರ್, ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್, ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್, ಮುಖ್ಯಮಂತ್ರಿಯ ರಾಜಕೀಯ ಕಾರ್ಯದರ್ಶಿ ನಾಸಿರ್ ಅಹಮದ್, ಹಜ್ ಸಚಿವ ರಹೀಂ ಖಾನ್, ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ಶಾಸಕ ಅಶೋಕ್ ಕುಮಾರ್ ರೈ, ವಿಧಾನ ಪರಿಷತ್ ಸದಸ್ಯ ಐವಾನ್ ಡಿಸೋಸಾ, ಇಂಬಿಚಿ ಕೋಯ ತಂಗಲ್, ಕೆಎಸ್ ಅಡ್ಡಕೋಯ ತಂಗಲ್, ಕಡಲುಂಡಿ ಖಲೀಲ್ ಬುಖಾರಿ ತಂಗಲ್, ಮಾಜಿ ಸಚಿವ ರಮಾನತ್ ರೈ ಸೇರಿದಂತೆ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವಿದ್ಯಾಧರ್ ವಿ4 ನ್ಯೂಸ್ ಉಳ್ಳಾಲ. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ವಿ4 ನ್ಯೂಸ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.